ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಪೌಷ್ಟಿಕಾಂಶವುಳ್ಳ ಆಹಾರಗಳ ಸೇವನೆಯಿಂದ ಉತ್ತಮ ಗುಣಮಟ್ಟದ ಆರೋಗ್ಯ ಪಡೆಯಲು ಸಾಧ್ಯವಿದೆ. ಪೋಷಣೆಗೆ ಒತ್ತು ನೀಡಬೇಕು. ಆರೋಗ್ಯಕರ, ವೈವಿಧ್ಯಮಯ ಮತ್ತು ಕಾಲಕಾಲಕ್ಕೆ ದೊರೆಯುವ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬ ಸಂದೇಶದೊಂದಿಗೆ ವಿವಿಧ ರೀತಿಯ ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ತಯಾರಿಸಿ ಪೀಸ್ ಟ್ಯಾಲೆಂಟ್ ಇನ್ ಎಕ್ಸ್ಪೋ ಎಂಬ ಹೆಸರಿನಲ್ಲಿ ಪ್ರದರ್ಶನ ನಡೆಸಿ ಪೋಷಕರ ಮಧ್ಯೆ ವಿಶೇಷ ಗಮನ ಸೆಳೆದರು. ಶಾಲಾ ಚೇರ್ಮನ್ ಶ್ರೀ ಅಬ್ದುಲ್ ರೆಹಮಾನ್ ಅರಿಮಲ ಪೀಸ್ ಟ್ಯಾಲೆಂಟ್ ಇನ್ ಎಕ್ಸ್ಪೋವನ್ನು ಉದ್ಘಾಟಿಸಿದರು. ವೀಕ್ಷಕರಾಗಿ ಆಗಮಿಸಿದ ಪೋಷಕರಿಗೆ ವಿದ್ಯಾರ್ಥಿಗಳು ಆರೋಗ್ಯಕರ ಆಹಾರದ ಬಗ್ಗೆ ವಿವರಿಸಿದರು. ನಮ್ಮ ದೈನಂದಿನ ಜೀವನದಲ್ಲಿ ಗಿಡಮೂಲಿಕೆಗಳು ಮತ್ತು ತರಕಾರಿಗಳ ವೈದ್ಯಕೀಯ ಬಳಕೆಯ ಬಗ್ಗೆ ಅನೇಕ ಪ್ರಸ್ತುತಿಗಳನ್ನು ಮಾಡಲಾಗಿತ್ತು. ವಿದ್ಯಾರ್ಥಿಗಳು ತರಕಾರಿ ಮತ್ತು ಹಣ್ಣುಗಳಿಂದ ರುಚಿಕರವಾದ ಆಹಾರವನ್ನು ತಯಾರಿಸಿ ಸಂದರ್ಶಕರಿಗೆ ವಿತರಿಸುವ ದೃಶ್ಯ ಕೂಡ ಪೋಷಕರಲ್ಲಿ ಉತ್ಸಾಹವನ್ನು ಮೂಡಿಸಿತು. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಆನಂದಿಸಿದರು. ನಿಯಮಿತ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳ ಪ್ರಾಮುಖ್ಯತೆ ಮತ್ತು ಸೇವನೆಯ ಬಗ್ಗೆ ಜಾಗೃತಿ ಮೂಡಿಸಿತು. ಈ ಸಂದರ್ಭವು ಹಣ್ಣುಗಳು ಮತ್ತು ತರಕಾರಿಗಳ ಆರೋಗ್ಯಕರ ಪ್ರಯೋಜನಗಳ ಪರಿಕಲ್ಪನೆಯನ್ನು ಬಲಪಡಿಸಿತು. ಈ ಸಂದರ್ಭ ಶಾಲಾ ಪ್ರಾಂಶುಪಾಲೆ ಆಯಿಷಾ ಸಬೀನಾ ಕೈಸಿರಾನ್, ಹಿರಿಯ ಅಧ್ಯಾಪಿಕೆ ಪರ್ವೀನ್ ಟೀಚರ್, ಮುರ್ಷಿದಾ ಟೀಚರ್, ಜುನೇದಾ ಟೀಚರ್, ಭಾರತಿ ಟೀಚರ್, ಸುಹೈಬ್ ಉಸ್ತಾದ್, ಬಿಲಾಲ್ ಉಸ್ತಾದ್, ಅಜೀಮ್ ಉಸ್ತಾದ್, ನಾಸೀರ್ ಉಸ್ತಾದ್ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಕೂಡ ವಿತರಿಸಲಾಯಿತು.
ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.